ತೀಯ ಸಮಾಜದ ಇತಿಹಾಸ ಪ್ರಸಿದ್ಧ 18 ಭಗವತಿ ಕ್ಷೇತ್ರಗಳಲ್ಲಿ ಒಂದಾದ ಬೊಳ್ನಾಡು ಶ್ರೀ ಭಗವತಿ ಕ್ಷೇತ್ರದ ಭಂಡಾರ ಕ್ಷೇತ್ರದ ಭೂಮಿ ಪೂಜೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮ ವಿಟ್ಲ ಸೀಮೆಯ ಎಲ್ಲ ದೈವ ದೇವಸ್ಥಾನಗಳ ತಂತ್ರಿವರ್ಯರಾದ ಉಳಿತಾಯ ವಿಷ್ಣು ಅಸ್ರ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಕ್ಷೇತ್ರದ ಶಿಲ್ಪಿವರ್ಯರಾದ ರಮೇಶ್ ಕಾರಂತ ಬೆದ್ರಡ್ಕ ನೇತೃತ್ವದಲ್ಲಿ ಕ್ಷೇತ್ರ ನಿರ್ಮಾಣದ ರೂವಾರಿ ಕೃಷ್ಣ ಎನ್ ಉಚ್ಚಿಲ ಅವರು ಶಿಲಾನ್ಯಾಸ ನೆರವೇರಿಸಿದರು. ಕೊಡಿಮರ ಮೆರವಣಿಗೆ ಸಂದರ್ಭ ಅಗತ್ಯ ಸೇವೆಗಳನ್ನು ನೀಡಿದ ವಿಟ್ಲ ಉಪವಲಯ ಅರಣ್ಯಾಧಿಕಾರಿ ಸೀತಾರಾಮ್ ಕೆ ವಿಟ್ಲ, ಠಾಣಾಧಿಕಾರಿ ವಿನೋದ್ ರೆಡ್ಡಿ, ವಿವಿಧ ಸಂಘಟನೆಯ ಮುಖಂಡರು ಸಹಕರಿಸಿದ ಗಣ್ಯರನ್ನು ಗೌರವಿಸಲಾಯಿತು. ಗೌರವದ ಸಮರ್ಪಣೆ ಯಾದವ ನಡುಗುತ್ತು ಅಪ್ಪೆ ಭಗವತಿನ ಅನುಗ್ರಹ ನಿಲಟ್ಟು ಈ ಒಂಜಿ ಅಭಿನಂದನೆ ಸಾಯಿ ಕೃಷ್ಣ ಮಡಿಯಾಲ ಬಂಟಿಂಗ್ಸ್ ಶೋಭಾಯಾತ್ರೆಗೆ ಸಂಪೂರ್ಣ ಮಜಾ ಟಾಕೀಸ್ ಖ್ಯಾತಿಯ ಸಂಗೀತ ನಿರ್ದೇಶಕ ಮೋಹನ್ ಕಾರ್ಕಳ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರವೀಂದ್ರ ಪ್ರಭು ಅವರಿಂದ ಭಕ್ತಿ ರಸಮಂಜರಿ ನಡೆಯಿತು. ಕೃಷ್ಣಯ್ಯಾಯಿ ತಡೆಯಂದವೋ ಕೊನು ರಂಗಯ್ಯ ಉಡಲಿದಲೆ ನೆಲೆಯಾಗಿ ಕೇಶವನ ಕಂಡೆ ಭಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ. ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ ಕಾರ್ಯದರ್ಶಿ ಚಂದ್ರಶೇಖರ್ ಭಟ್, ಮುಂಬೈ ತೀಯ ಸಮಾಜದ ಅಧ್ಯಕ್ಷರಾದ ರವಿ ಮಂಜೇಶ್ವರ, ಕಣ್ಣ ಕಲೆಕಾರ ಗೋಪಾಲ್ ದಾಸ್ ಕಲೆಕಾರ್, ಉಪ್ಪಳ ಕ್ಷೇತ್ರದ ಆಚಾರ ಪಟ್ಟವರು ಮತ್ತು ಗುರಿಕಾರರು, ಸೇವಾ ಸಮಿತಿಯ, ನಿರ್ಮಾಣ ಸಮಿತಿಯ, ಯುವಜನ ಸಂಘ, ಮಹಿಳಾ ಸಂಘ, ಭಜನಾ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಕಣಿಲ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.